गुड मॉर्निंग एवरीवन, वेलकम टू निवेदिता दिनेश व्लॉग्स। अभी टाइम 8:30 हो गए। इन्हीं अंकल चाग मेत्ते दोसे। आज हम लोगों को मेथी और राइस का डोसा, उड़द नहीं डाला। इसका बैटर बनाने के लिए मेथी सीड और चावल को ग्राइंड करके फर्मेंटेशन के लिए एक दिन पूरा नाइट रखना पड़ेगा और एक पूरा दिन चावल और मेथी को भिगा के रखना पड़ेगा। और ग्राइंड करने के टाइम में उसके लिए थोड़ा सा बॉइल्ड राइस ऐड करने का, ग्राइंड करने के टाइम में, और टेस्ट के लिए थोड़ा नमक ऐड करने का। ಉರ್ದು ಬಾಂಡ್ ಇರಿಗೆ ಜಾಸ್ತಿ ಟೈಮ್ ದಿಯಲ್ಲ ಇದು ನೇನಂದಾಂಡ ಜಾಸ್ತಿ ಟೈಮ್ ದೀಡು ಇದೆಲ್ಲ ಫ್ರಿಡ್ಜ್ ದೀವಡ್ದು ಪಿದಾಯಿ ದೀವಡು ಪಿರ ಬಂದ ಬರ್ತಾರೆ ಇದೆ ಹೊರ ಇರ್ ಕೈಲಿ ಪಾಡಿ ಬರ್ತಲ್ಲ ಪಿರಲ್ಲ ಬರ್ತಾರೆ ಹಿರಿಯರಿಗೆ ನೆಕ್ ರೈಸ್ ಅರಿಲ್ಲ ಮೆತ್ತಲ್ಲ ಅದು ಮಾತ್ರ ಕಡೆ ಇರಬಾರ್ದು. ಕಡೆನಾಗ ಮೆತ್ತದ ನೀರ್ಲ ಒಂಚೂರು ನುಪ್ಪು ಬಾಡ್ರಿ ಇಂಚಿನ ಚಮಚ ಒಂಜಿ ಚಮಚ ನಿಲಿಕೆ ರಡ್ಡು ಪಾವರಿಕ್ ಒಂಜಿ ಚಮಚ ನಿಲಿಕೆ ಮೆತ್ತೆ ವಾಡೋಡು ಪಕ್ಕ ಒಂಜಿ ಈ ಕೋಪುಡು ಒಂತೆ ಕಮ್ಮಿ ಬಾಡೋಡು ನಿಲಿಕೆ ಬಾಡ್ರೆ ಅಲ್ಲಿ ನುಪ್ಪು ನುಪ್ಪು ಅವು ಕಡೆನಾಗನೆ ಬಾಡೋಡು ಏನು ಚಾ ಬರ್ದಂಡೆ ಅಪ್ಪ ಬೇಗ ಚಾ ಬರ್ತೀರಿ. आज का मौसम बहुत अच्छा है, ठंडा भी है और धूप भी निकला है। हमारा गाड़ी को शोरूम में रखा था, तभी उन लोगों हमारे लिए एक आने के लिए एक गाड़ी दिया। आज हमारा गाड़ी भी मिल जाएगा। ಒಂದಲ್ಲ ನಮ್ಮ ಮನೆಯಲ್ಲಾಗ ಮಂಜೇಶ್ವರಕ್ಕೆ ಅಕ್ಲೆ ಗೊತ್ತುಜ್ಜಿ ಎಂಕಲ ಸರ್ಪ್ರೈಸ್ ವಿಸಿಟ್ ಕೊರೊಂದಿಲ್ಲ ಇತ್ತು ಅಲ್ಪಲ ಅಕ್ಲೆಗ್ ದಾಲಕ್ಲು ಇಜ್ಜಿ ಐದು ಬೊಕ್ಕ ಎಂಕಲ್ನ ಗಾಡಿ ಶೋರೂಮ್ ಉಂಡತೆ ಫಸ್ಟ್ ಅವೇನ ದೆತ್ತೊಂದು ಹೌದು ಐದು ಬೊಕ್ಕ ಇಲ್ಲಾಗ ಹೋಗೊಂದಿಲ್ಲ ಎಂಕ್ಲಿತ್ತೆ ದಿನೋನ ಮಲ್ಲ ಅಕ್ಕನ ಇಲ್ಲಾಗ ಹೋಗೊಂದಿಲ್ಲ ಎಂತೆಲ್ಲರು ಗೊತ್ತಿಗೆ ಸತ್ತಿ ಚದನಿಗೆ ನಮ್ಮ ಇಲ್ಲಾಗ ಬರೀ ದಾಯಿಗೆ ಬಂದ್ಬಿಡ ಯೂಟ್ಯೂಬ್ ಬರ್ಚಿ ಮಾಡ ഞങ്ങൾ മുറാൻ ಕೊಟ್ಟಪುರ ಬೋರ್ಡ್ ಐತಲ್ಲ ಮಾಡುವಲ್ಲಿಗೆ ಬಾಡಿಗೆ ಬರದೆ ಈಸಿ ಹಬ್ಬದ ಗೊತ್ತಿಲ್ಲ ಮಾರದೆ ಬೇಲೆ ಕಾಯಕವೇ ಕೈಲಾಸ ಅಡಿಪತ್ತು ಬರತ್ತಿಲ್ಲ ಮಲ್ಲಕ ಸುಂದರಿ ಅಕ್ಕ ಬರ್ತೇನೆ ಎಂಚಲ್ಲರೆ ನಾನು ಶರುಲ್ಲ ದಾದನ್ ಪುನಿ ವಿಡಿಯೋ ಯೂಟ್ಯೂಬ್ ಮಾಡ್ಯಾರೆ ಓ ಎನ್ನೈತೆ ಮಸ್ತ್ ಶೋಕ್ ತೋಜ ಎಂಚ ಶೋಕ್ ತೋಜುನು ಕಮ್ಮಿ ಆಡೆ ಪೂರ ಶೀತತೆ ಮಂಡು ಮಾಸ್ಕ್ ಅಕ್ಕಲು ಜೋಕಲು ಶಾಲೆ ಬರ್ತೇನೆ ಜೋಕು ಶಾಲೆ ಇದ್ದೇನೆ ಮಾಸ್ಕ್ ಮಾಡ ಮಾಸ್ಕ್ ಶೀತ ಅಮೌಂಟ್ ಬಂದತ್ತೆ ನಾನು ಬರ್ಬೋದು ಅಯ್ಯೋ ಮಕ್ಕಡೆ ಚೂರು ಒಂದು ದಿನ ನಮ್ಮಲ್ಲ ಅಕ್ಕ ಮಂಗಲ್ ದೇವಿ ರೂಟ್
ಮತ್ತೆ ಒಂಜಿ ಸೋಡಾ ಸರ್ಬತ್ ಪಲ್ಯ ಅಷ್ಟೇ ಇತ್ತು ಸೋಡಾ ಸರ್ಬತ್ ಮತ್ತೆ ಎನ್ನ ಅಮ್ಮನ ಇಲ್ಲಕ್ಕೆ ಪೋವೊಂದುಲ್ಲ रूट बोन इक्लेग मंगल देवी टेम्पल हमको गाड़ी मिल गया। गाड़ी में ज़्यादा तो प्रॉब्लम नहीं था, बट ऑयल चेंज किया और ब्रेक पैड चेंज किया और 2 व्हील चेंज किया। ಹೆಂಗಿರುತ್ತೆ ಮೂಲು ಒಂಜಿ ರೆಸ್ಟೋರೆಂಟ್ ಬೈದ ರಾಂಪೋಣಿ ಬಂದೆ ಅವು ತೊಕ್ಕೊಟ್ಟು ಕರಿಬೊಕ್ಕ ಫ್ಲೈಓವರ್ ಕರಿಬೊಕ್ಕ ಒಂಚೂರು ಎದುರು ಬತ್ತನಂದ ತಲಪಾಡಿ ರೂಟ್ ಲೆಫ್ಟ್ ಸೈಡ್ ಉಂಟು ರೆಸ್ಟೋರೆಂಟ್ ಎಂಕ್ಲಿತ್ತ ಮೂಲು ಉಲಾಯ್ ಬೈದ ಎಂಕ್ಲೆ ಮೂಲು ಉಲಾಯ್ದ ಕಂಪ್ಲೀಟ್ ಎಂಚೆ ಉಂಡು ಬಂದು ಬಗ್ಗೆ ಎಂಕ್ಲು ಫುಡ್ಲತ್ತ ಆರ್ಡ್ರ್ ಮಂತ ಫುಡ್ ಆರ್ಡ್ರ್ ಬತ್ತಿ ಬಕ್ಕ ನಿಗ್ಲೆಗೆ ಐತ ಬಗ್ಗೆ ಕರೆಕ್ಟ್ ಅದು ಪನ್ಪ ಎಂಚಿನ ಎಂಕ್ಲು ಆರ್ಡ್ರ್ ಮಂತದ ಅವೇನು ಕರೆಕ್ಟ್ ಅದು ಪನ್ಪ ಬಗ್ಗೆ ಟೇಸ್ಟ್ ಮಂತಲ ಪನ್ಪ ಎಂಚೆ ಉಂಡು ಫುಡ್ ಬಂತು ಪಕ್ಕ ನೇತ ಕಂಪ್ಲೀಟ್ ಔಟ್ ಸೈಡ್ಲ ಮತ್ತು ಇನ್ಸೈಡ್ ಏತ ಆಪನ ಎಂಕ್ಲೆಗೆ ಆತು ಒಂಚೂರು ತೋಚ್ಪಾವ ವೀಡಿಯೋಸ್ ಎಂಚ ಉಂಡು ಇಂಟೀರಿಯರ್ ಪಕ್ಕ ಎಂಚ ಸರ್ವ್ ಮಾಡ್ತಾರೆ ಎಂಚ ಕ್ವಾಲಿಟಿ ಕೂಡ ತೋಚ್ಪ ಇಂಕಲ್ನ ಫುಡ್ ಬತ್ತಂಡು ತುಲೆ ಮೂಲು ಬಂಗುಡೆ ತವಾ ಫ್ರೈ ಬೊಕ ಬಾಯ್ಲ್ಡ್ ರೈಸ್ ಬೊಕ ಫಿಶ್ ಕರಿ ಬಂಗಡೆನ್ ಯಾಕೊಂಡೆ ಎಂಕಲ್ನ ಮಸ್ತ್ ಫೇವ್ರೇಟ್ ಎಂಕ್ಲು ಮ್ಯಾಂಗ್ಳೂರಿಯನ್ ಫಿಶ್ ಲವರ್ಸ್ ಇಲ್ಲೈತೆ ಸರ್ವ್ ಮಾಡ್ಬೇರೆ अभी हम लोग रेस्टोरेंट में खा के सब हो गया हमारा फूड फ़िश करी राइस और फ़िश फ्राई लिया था वो बहुत अच्छा था और प्राइस भी रीज़नेबल प्राइस है। कोई भी इधर ये रूट में आएगा तो तोकोट्टू का बाद में तलापाड़ी रूट है, उसका लेफ़्ट साइड में पहले ये रेस्टोरेंट मिलता है रामपोनी रेस्टोरेंट का नाम। कोई भी ये रूट में पास हो जाएगा तो इधर से आके मिल के रेस्टोरेंट में खा के जा सकते। अच्छा एक बार आके ट्राई कीजिए। ಇನ್ನಿತ ಲಾಗ್ ಇತ್ಲೆಗೆ ಇಷ್ಟ ಆದ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಸಬ್ಸ್ಕ್ರೈಬ್ ಮನ್ಪ್ಲೆ। आप लोगों को हमारा व्लॉग पसंद आएगा तो एक लाइक कीजिए, शेयर कीजिए, सब्सक्राइब कीजिए। और आज के लिए इतना ही है। हम लोग कल दूसरा व्लॉग में मिलता है और थोड़ा इंटरेस्टिंग होने वाला है और एक सरप्राइज़ भी है, आप लोग कल का व्लॉग में देखिए। Until then, बाय बाय। bye bye.